ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾನ ಆಶ್ರಯ ಕಾಲನಿಗೆ ಹೋಗುವ ಪರಿಶಿಷ್ಟ ಜಾತಿ ಪಂಗಡ ವಾಸಿಸುವ ಪ್ರದೇಶದಲ್ಲಿ ಒಳಚರಂಡಿ ಸೋರಿಕೆಯಾಗಿದ್ದು ತೀವ್ರ ಸಮಸ್ಯೆ ಉಂಟಾಗಿದೆ. ಸುಮಾರು 8ಕ್ಕೂ ಅಧಿಕ ಬಾವಿಯ ನೀರಿಗೆ ಡ್ರೈನೇಜ್ ನೀರು ಹರಿದು ಬಾವಿ ನೀರು ಕುಡಿಯಲು ಯೋಗ್ಯವಿಲ್ಲದಂತಾಗಿದೆ. ಇತ್ತ ರಸ್ತೆಯಲ್ಲಿ ಕೊಳಚೆ ನೀರು ಹರಿದು ಸಮಸ್ಯೆಯಾಗುತ್ತಿದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರು ಭೇಟಿ ನೀಡಿ ಪರಿಶೀಲಿಸಿದ್ರು. ದೂರವಾಣಿ ಮೂಲಕ ಆಯುಕ್ತರಲ್ಲಿ ಮಾತನಾಡಿ ಯುಜಿಡಿ ಅಧಿಕಾರಿಗಳನ್ನ ಕಳಿಸಿ ಪರಿಶೀಲನೆ ನಡೆಸುವಂತೆ ಸೂಚಿಸಿದ್ರು. ಇದೇ ಸಂದರ್ಭ ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರು ತಾನು ಶಾಸಕನಾಗಿದ್ದಾಗ 51 ಕೋಟಿ ಅಮೃತ್ ಯೋಜನೆಯಲ್ಲಿ ಅನುದಾನ ಇಡಲಾಗಿತ್ತು. ಆದರೆ ಇದುವರೆಗೂ ಕಾಮಗಾರಿ ಆಗಿಲ್ಲ. ಇದೀಗ ಬಡ ಜನತೆಯ ಸಮಸ್ಯೆಯನ್ನ ಕೇಳುವವರಿಲ್ಲ. ಈಗಿನ ಶಾಸಕರು ಮಲಗಿದಂತೆ ಕಾಡುತ್ತಿದೆ. ಇಲ್ಲಿ ಜನರು ನೆಮ್ಮದಿಯಿಂದ ವಾಸಿಸಲು ಸಾಧ್ಯ ಆಗ್ತಾ ಇಲ್ಲ. ದುರ್ವಾಸನೆ ಹರಡಿದೆ. ಇದು ಸರಿಯಾಗದೆ ಹೋದಲ್ಲಿ ಮುಂದಿನ ಶನಿವಾರ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ತದನಂತರ ನಾನು ಬಂದ ನಂತರ ಇದಕ್ಕಾಗಿ ನಾನು ಬೆಳಗಾವಿನ ಅಧಿವೇಶನದಲ್ಲಿ ನಾನು ಯುಡಿ ಮಿನಿಸ್ಟರ್ ಹಿಡಿದು ಅದೇ ಥರ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಿ ಅಮೃತ್ ಯೋಜನೆಯಲ್ಲಿ ಈ ಕೆಲಸವನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಂಥ ಒಂದು ವ್ಯವಸ್ಥೆಯೊಂದಿಗೆ 51 ಕೋಟಿಗಳ ಅನುದಾನವನ್ನು ಆ ಸಂದರ್ಭದಲ್ಲಿ ಇಡಿಸಿದ್ದೆ. ಆ ಅಧಿಕಾರದಲ್ಲಿದ್ದಾಗ ಅದನ್ನು ಟೆಂಡರ್ ಗಿಂಡರ್ ಎಲ್ಲ ಮಾಡಿಸಿದ್ದೆ. ಆಮೇಲೆ ನಾನು ಸೋತು ಹೋದೆ. ಈಗ 2.5 ವರ್ಷ ಆಯಿತು, 3 ವರ್ಷ ಆಗ್ತಾ ಬಂತು. ಇವರ ಪರಿಸ್ಥಿತಿ ಹೇಳಿದ್ದಿರೋದು ಇದು ಇಲ್ಲಿ ಮಾತ್ರ ಅಲ್ಲ. ನಮ್ಮದು 5ನೇ ವಾರ್ಡ್ ಇದ್ದು 4ನೇ 7ನೇ ವಾರ್ಡು ಕುಳಾಯಿ ಹೊಸಬೆಟ್ಟು ಈ ಪರಿಸರದೆಲ್ಲ ಜನರು ನರಕ.